ನಾನು ಹರೀಶ್. ಕಾರವಾರ ಪ್ಲಸ್ ಚಾನೆಲ್ಗೆ ಸ್ವಾಗತ. ಮತ್ತಷ್ಟು ಪ್ರದೇಶಗಳು ವಿಶೇಷ ಕಂಟೈನ್ಮೆಂಟ್ ವಲಯ. ವಾರಾಂತ್ಯದಲ್ಲಿ ಸಂಪೂರ್ಣ ಲಾಕ್ಡೌನ್. ಕಾರವಾರ ಜಿಲ್ಲೆಯಲ್ಲಿ ಕೋವಿಡ್ ಪ್ರಕರಣಗಳು ಹೆಚ್ಚುತ್ತಿರುವ ಕಾರಣ ಮೇ 22ರಂದು ಬೆಳಗ್ಗೆ 6ರಿಂದ 24ರ ಬೆಳಗ್ಗೆ 6ರ ತನಕ ಜಿಲ್ಲೆಯಾದ್ಯಂತ ಲಾಕ್ಡೌನ್ ಘೋಷಿಸಿ ಜಿಲ್ಲಾಧಿಕಾರಿ ಆದೇಶಿಸಿದ್ದಾರೆ. ವಾರಾಂತ್ಯದಲ್ಲಿ ಲಾಕ್ಡೌನ್ ಮಾಡುವಂತೆ ಜಿಲ್ಲಾ ಉಸ್ತುವಾರಿ ಸಚಿವ ಶಿವರಾಮ್ ಹೆಬ್ಬಾರ್ ಸೂಚಿಸಿದರು. ಇದೇ ವೇಳೆ ಸೋಂಕಿತರ ಸಂಖ್ಯೆ ಹೆಚ್ಚಿರುವ ಶಿರ್ಸಿನಗರ್, ಸಿದ್ದಾಪುರ, ಮುನಗೋಡ್ ಮತ್ತು ಯಲ್ಲಾಪುರ ಪಟ್ಟಣಗಳನ್ನು ವಿಶೇಷ ಕಂಟೈನ್ಮೆಂಟ್ ಝೋನ್ ವಲಯಗಳನ್ನಾಗಿ ಗುರುತಿಸಿ ಜಿಲ್ಲಾಧಿಕಾರಿ ಮುಲ್ಲೈ ಮುಗಿಲನ್ ಆದೇಶಿಸಿದ್ದಾರೆ. ಲಾಕ್ಡೌನ್ ಅವಧಿಯಲ್ಲಿ ಎಲ್ಲ ಖಾಸಗಿ ವಾಹನಗಳ ಸಂಚಾರವನ್ನು ನಿಷೇಧಿಸಲಾಗಿದೆ. ಕೇವಲ ತುರ್ತು ಸಂದರ್ಭಗಳಿಗೆ ವಿನಾಯಿತಿ ನೀಡಲಾಗಿದೆ. ಹಾಲು, ಮನೆ ಮನೆಗೆ ತರಕಾರಿ, ಹಣ್ಣು ಮಾರಾಟಕ್ಕೆ ಅವಕಾಶವಿದೆ ಎಂದು ಅವರು ತಿಳಿಸಿದ್ದಾರೆ. ಜಿಲ್ಲೆಯಲ್ಲಿ ಹೆಚ್ಚು ಸೋಂಕಿತರು ಇರುವ 27 ಗ್ರಾಮ ಪಂಚಾಯತಿಗಳನ್ನು ಈವರೆಗೆ ಕಂಟೈನ್ಮೆಂಟ್ ವಲಯ ಎಂದು ಗುರುತಿಸಲಾಗಿದೆ. ಸಿದ್ದಾಪುರ ತಾಲೂಕಿನಲ್ಲಿ 19, ಶಿರ್ಸಿ ಮತ್ತು ಜೋಡಾ ತಾಲೂಕುಗಳಲ್ಲಿ ತಲಾ 7, ಕಾರವಾರ ಮತ್ತು ಮುನಗೋಡ್ ತಾಲೂಕುಗಳಲ್ಲಿ ತಲಾ 5, ಹಳಿಯಾಳ ತಾಲೂಕಿನಲ್ಲಿ 4, ಯಲ್ಲಾಪುರ ತಾಲೂಕಿನಲ್ಲಿ 3, ಅಂಕೋಲಾ ಮತ್ತು ದಾಂಡೇಲಿ ತಾಲೂಕುಗಳಲ್ಲಿ ತಲಾ 2, ಭಟ್ಕಳ ಮತ್ತು ಕುಮಟಾ ತಾಲೂಕುಗಳಲ್ಲಿ ತಲಾ 1 ಗ್ರಾಮ ಪಂಚಾಯತಿಗಳು ಒಳಗೊಂಡಿವೆ. ಕಾರವಾರ ನಗರಸಭೆ ವ್ಯಾಪ್ತಿಯನ್ನು ಈಗಾಗಲೇ ವಿಶೇಷ ಕಂಟೈನ್ಮೆಂಟ್ ವಲಯ ಎಂದು ಘೋಷಿಸಲಾಗಿದೆ. ಇಲ್ಲಿ ಸಾರ್ವಜನಿಕರ ಅನಗತ್ಯ ಸಂಚಾರವನ್ನು ಸಂಪೂರ್ಣವಾಗಿ ನಿರ್ಬಂಧಿಸಲಾಗಿದೆ. ಹಾಗಾಗಿ ಸಾರ್ವಜನಿಕರಿಗೆ ಅಗತ್ಯ ಸೇವೆಗಳನ್ನು ಪೂರೈಸಲು ನಗರಸಭೆಯ ಪ್ರತಿ ವಾರ್ಡ್ನಲ್ಲಿ ಆಯಾ ವಾರ್ಡ್ ಸದಸ್ಯರ ನೇತೃತ್ವದಲ್ಲಿ ನೋಡಲ್ ಅಧಿಕಾರಿ ಹಾಗೂ ಸ್ವಯಂ ಸೇವಕರನ್ನು ನೇಮಿಸಲಾಗಿದೆ. ನಾಗರಿಕರು ಅವರ ಮೂಲಕ ಅಗತ್ಯ ಸೇವೆಗಳನ್ನು ಪಡೆದುಕೊಳ್ಳಬಹುದು ಎಂದು ನಗರಸಭೆ ಪ್ರಭಾರ ಆಯುಕ್ತ RP ನಾಯಕ್ ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ಜಿಲ್ಲೆಯಾದ್ಯಂತ ಪಸರಿಸುತ್ತಿರುವ ಕೋವಿಡ್ನ ಹಿನ್ನೆಲೆಯಲ್ಲಿ ನಾಳೆ 10 ಗಂಟೆಯಿಂದ ಸಿದ್ದಾಪುರ, ಶಿರ್ಸಿ, ಯಲ್ಲಾಪುರ ಮತ್ತು ಮುನಗೋಡ್ 4 ಪಟ್ಟಣಗಳನ್ನೂ ಕೂಡ ಸೀಲ್ ಡೌನ್ ಮಾಡುವ ನಿರ್ಣಯವನ್ನು ತೆಗೆದುಕೊಂಡಿದ್ದೇವೆ. ಇವತ್ತು ಇಡೀ ಜಿಲ್ಲೆಯಲ್ಲಿ ಶನಿವಾರ ಮತ್ತು ಆದಿತ್ಯವಾರ, ನಾಳೆ ಬರುವಂಥ ಶನಿವಾರ ಮತ್ತು ಆದಿತ್ಯವಾರ ಇಡೀ ಜಿಲ್ಲೆಯ ಎಲ್ಲ ತಾಲೂಕುಗಳು ಕೂಡ ಸೀಲ್ ಡೌನ್ ಆಗುತ್ತೆ. ಈ ಎಲ್ಲ ಕಾನೂನುಗಳು 24ನೇ ತಾರೀಕಿನ ಸಂಜೆಯ ತನಕ ಜಾರಿಯಲ್ಲಿರುತ್ತೆ. ಮುಂದಿನ ದಿನಾಂಕವನ್ನು ಬದಲಾವಣೆಯನ್ನು ಪರಿಸ್ಥಿತಿ ಆಧರಿಸಿ ನಿರ್ಣಯ ಮಾಡಲಾಗತ್ತೆ. ಸಾರ್ವಜನಿಕರು ನಾಳೆಯಿಂದ ಬೇಕಾದಂಥ ಪಡಿತರಗಳನ್ನು 4-5 ದಿವಸದ ಮಟ್ಟಿಗೆ ನಾಳೆ ಖರೀದಿ ಮಾಡಿಕೊಳ್ಬೇಕು. 10 ಗಂಟೆ ಒಳಗೆ ತರಕಾರಿ, ಹಣ್ಣು, ಹಾಲು, ಹೂವು ಇದಕ್ಕೆ ತಳ್ಳುವ ಗಾಡಿಯ ಮೂಲಕ, ಕೈಗಾಡಿಯ ಮೂಲಕ ನಗರದಲ್ಲಿ ಮನೆ ಮನೆಗೆ ತಲುಪಿಸೋದಕ್ಕೆ, ಪತ್ರಿಕೆಗಳು ಮನೆ ಮನೆಗೆ ತಲುಪಿಸೋದಕ್ಕೆ ಅವಕಾಶ ಕೊಟ್ಟಿದ್ದೇವೆ. ಸಾರ್ವಜನಿಕರು ಪರಿಸ್ಥಿತಿಯ ನ್ಯಾಯವನ್ನು ಗಮನಿಸಿ ಸಹಕರಿಸಬೇಕು ಅಂತೇಳಿ ಕೈ ಮುಗಿದು ವಿನಂತಿ.